ಆತ್ಮೀಯರೇ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಇವರ ಆಶ್ರಯದಲ್ಲಿ ಕಾರ್ಕಳ ಬೈಲೂರಿನ ಪರಶುರಾಮ ಥೀಮ್ ಪಾರ್ಕ್ ಕರಾವಳಿ ಸೃಷ್ಟಿಕರ್ತನ ಪ್ರತಿಮೆಯ ಲೋಕಾರ್ಪಣೆಯ ಐತಿಹಾಸಿಕ ಸುಸಂದರ್ಭದ ಪ್ರಯುಕ್ತ ಭಾರತ ಸರ್ಕಾರದ ಗಾಂಧಿ ಶಿಲ್ಪ್ ಬಜಾರ್, ಕರ್ನಾಟಕ ಸರ್ಕಾರದ ಕರಕುಶಲ ಅಭಿವೃದ್ಧಿ ನಿಗಮ ಬೆಂಗಳೂರು ಇವರ ಸಹಯೋಗ ಹಾಗೂ ಜಿಲ್ಲಾ ಪಂಚಾಯತ್ ಉಡುಪಿ, ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಸಂಜೀವಿನಿ ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ಬರುವ ಜನವರಿ 25ರಿಂದ ಫೆಬ್ರವರಿ 3ರವರೆಗೆ ಕಾರ್ಕಳ ತಾಲೂಕಿನ ಬೈಲೂರು ಹೈಸ್ಕೂಲ್ ಮೈದಾನದಲ್ಲಿ 10 ದಿನಗಳ ಕಾಲ ರಾಷ್ಟ್ರ ಮಟ್ಟದ ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ನಡೆಯಲಿದೆ. ಈ ಮಾರಾಟ ಮೇಳದಲ್ಲಿ ಸಂಜೀವಿನಿ ಸ್ವಸಹಾಯ ಗುಂಪುಗಳ ಮಹಿಳೆಯರು ತಯಾರಿಸಿರುವ ಗ್ರಾಮೀಣ ಸೊಗಡಿನ ಉತ್ಪನ್ನಗಳು, ಕುಶಲಕರ್ಮಿಗಳ ಕೈಚಳಕದಿಂದ ತಯಾರಿಸಲ್ಪಟ್ಟ ಉತ್ಪನ್ನಗಳು ಗಮನ ಸೆಳೆಯಲಿದೆ. ಸರ್ವರಿಗೂ ಆತ್ಮೀಯ ಸ್ವಾಗತ. ಬನ್ನಿ, ವಿಭಿನ್ನ ಬಗೆಯ ಕಣ್ಮನ ಸೆಳೆಯುವ ಕರಕುಶಲ ವಸ್ತುಗಳನ್ನು ಕಣ್ತುಂಬಿಕೊಳ್ಳಿ, ಖರೀದಿಸಿ, ಪ್ರೋತ್ಸಾಹಿಸಿ.